ಇಸ್ಕಾನ್ ಶ್ರೀ ರಾಧಗೋವಿಂದ ಮಂದಿರದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಬಹಳ ವಿಜೃಂಭಣೆಯಿಂದ ನಗರದ ಡಾಕ್ಟರ್ ಟಿಎಂಎಫ್ಐ ಕನ್ವೆನ್ಷನಲ್ ಸೆಂಟರ್ನಲ್ಲಿ ನಡೆಯಿತು. ಮಂಗಳೂರಿನ ಡಾಕ್ಟರ್ ಟಿಎಂಎಫ್ಐ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣನಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದರು. 12 ವರ್ಷಗಳಿಂದ ಈ ಟಿಎಂಎಫ್ಐ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಇಸ್ಕಾನ್ ಸಂಸ್ಥೆ ಈ ಒಂದು ಕೃಷ್ಣನ ಪೂಜಾ ಮತ್ತು ಕೃಷ್ಣನ ಒಂದು ಆರಾಧನಾ ಕಾರ್ಯಕ್ರಮವನ್ನು ಈ ಒಂದು ಟಿಎಂಎಫ್ಐ ಕನ್ವೆನ್ಷನಲ್ ಹಾಲ್ನಲ್ಲಿ ಆಯೋಜನೆ ಮಾಡಿಕೊಂಡು ಮಂಗಳೂರಿನ ಜನತೆಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಪ್ರಾಪ್ತಿಯಾಗಬೇಕು, ಅದರಿಂದ ಶ್ರೀಕೃಷ್ಣನ ಪ್ರತಿಯೊಂದು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಮಂಗಳೂರಿನ ಜನತೆಗೆ ತೋರಿಸ್ಕೊಡ್ಬೇಕು. ಅದರ ಮುಖಾಂತರ ಕೃಷ್ಣ ಮತ್ತು ಪರಮಾತ್ಮನ ಒಂದು ಜನತೆಗೆ ಹತ್ತಿರ ಸನಿಹ ತರುವಂಥ ಪ್ರಯತ್ನ ಇಸ್ಕಾನ್ ಸಂಸ್ಥೆಯಿಂದ ಕಳೆದ 12 ವರ್ಷಗಳಿಂದ ಇಲ್ಲಿ ಆಗ್ತಾ ಇದೆ. ಅದಕ್ಕಲ್ಲದೆ ಇಲ್ಲಿ ಭಾಳಷ್ಟು ವಿಶೇಷತೆ ಏನಂತ ಹೇಳಿದರೆ ಬಾಲ್ಯ ಪುಟಾಣಿ ಮಕ್ಕಳಿಗೆ ಅದು ಕೂಡ ಒಂದು ಡ್ರಾಯಿಂಗ್ ಕಾಂಪಿಟಿಷನ್, ಅದರಲ್ಲಿ ಕೂಡ ಶ್ರೀಕೃಷ್ಣನ ಏನು ಕೃಷ್ಣನನ್ನೇ ಬಿಡಿಸುವಂಥ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡು ಭಾಳಷ್ಟು ರೀತಿಯ ಆಕರ್ಷಣಾ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೃಷ್ಣ ವೇಷ ಮತ್ತು ಡ್ರಾಯಿಂಗ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. 100 ಮಂದಿ ಪುಟಾಣಿಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ಶರಸಾದ್ಯನ್ ವಿ4 ನ್ಯೂಸ್ 24/7 ಮಂಗಳೂರು.